ಚುನಾವಣೆ ಕೈತಲ್ ಬನ್ನಗ ವಿಶ್ವ ಹಿಂದೂ ಪರಿಷತ್ದ ಶರಣ್ ಪಂಪಲ್ ಉದ್ರೇಕಕಾರಿ ಭಾಷಣ ಮಲ್ತೊಂದುಲ್ಲೇರು. ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಪ್ರತಿಯಾದ ಮೊಹಮ್ಮದ್ ಫಾಜಿಲ್ ತಂಕ್ಲೆ ಕೆರ್ಪಾದಿನಿ ಪಂಡದು ಬಹಿರಂಗ ಹೇಳಿಕೆನ್ ಕೊರಂದು ಪುನಿ ಮಾತ್ರ ಅತ್ತಂದೆ ಸಾರ್ವಜನಿಕ ಹೇಳಿಕೆಲ್ನ ಕೊರಂದುಲ್ಲೇರು. ಜನಕ್ಲೆನ ಭಾವನೆಯನ್ನು ಕೆರಳಿಸಾವಂದುಲ್ಲೇರು. ಸಮಾಜ ಅಶಾಂತಿ ಉಂಡು ಮಲ್ಪನ ರೀತಿಡ್ ಹೇಳಿಕೆಯನ್ನು ಕೊರಂದುಲ್ಲೇರು. ಆರೆನು ಕೂಡಲೇ ಬಂಧಿಸಾದ ಕಾನೂನು ಕ್ರಮ ಜರುಗಿಸಾವಡು ಪಂಡದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಮನವಿ ಸಲ್ಲಿಸಾದರು. ನೀವು ಇಷ್ಟೆಲ್ಲ ಮಾತಾಡುವಾಗ ಸುಮ್ಮನೆ ಕೂತಿದ್ದೀರಿ, ಕಾನೂನು ಕ್ರಮ ಏನು ಕೈಗೊಳ್ಳುವುದಿಲ್ಲ, ಮತ್ತೆ ನಾವು ಹೇಗೆ ಬದುಕುವುದು ಮುಂದಿನ ದಿನಗಳಲ್ಲಿ ಇಂಥ ಕ್ವಶನ್ ಮಾಡುವಂಥ ಪರಿಸ್ಥಿತಿ ಆಗಿದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಮನವಿ ಒಪ್ಪಿಯಾದ ಮನವಿದ ಬಗೆಟ್ ತಿರುಪಾಯಿರು. ಇನ್ನು ಅನೇಕ ಎಲ್ಲ ನಾಯಕರುಗಳು ಸೇರಿಕೊಂಡು ಇವತ್ತು ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದಂಥ ಶರಣ್ ಪಂಪಲ್ರವರ ವಿರುದ್ಧ ಫಿರ್ಯಾದನ್ನು ನೀಡಿರ್ತೇವೆ. ಕಾರಣ ಇಷ್ಟೇ, ಈ ಚುನಾವಣೆ ಬರುವ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಇದೆ ಅಂತ ಹೇಳುವಾಗ ಜನರನ್ನು ಉದ್ರೇಕಕಾರಿ ಭಾಷಣಗಳನ್ನು ಮಾಡುವುದರ ಮೂಲಕ ಜನರನ್ನು ಉದ್ರೇಕಗೊಳಿಸುವಂಥ ವ್ಯವಸ್ಥೆಗೆ ಇವತ್ತು ಭಾರತೀಯ ಜನತಾ ಪಕ್ಷ ಹೋಗ್ತಾ ಇದೆ. ಅದರಲ್ಲಿ ಪಕ್ಷ ಇಲ್ಲದಿದ್ದರೂ ಅವರು ಹಿಂದುತ್ವದ ಬಗ್ಗೆ ಇದರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ನ ಪ್ರತಿನಿಧಿಯಾಗಿದ್ದುಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಪದಾಧಿಕಾರಿ. ಇವರು ಈ ರೀತಿ ಭಾಷಣ ಮಾಡಿಕೊಂಡು ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಪ್ರಕರಣಕ್ಕೆ ನಾವು ಸುರತ್ಕಲ್ಲಿಂದ ಒಂದು ತೆಗೆದಿದ್ದೇವೆ. ಈಗ ಮತ್ತೆ ನಿನ್ನೆ ಒಂದು ಸಭೆ ಮಾಡಿಕೊಂಡು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ ಇನ್ನೂ 2 ತೆಗಿಲಿಕ್ಕೆ ಇದೆ. ಈ ರೀತಿಯ ಭಾವನೆಗಳನ್ನು ಮಾಡಿಕೊಂಡು ಜನರ ಒಳಗೆ ಇರ್ತಕ್ಕಂಥ ಸೌಹಾರ್ದತೆಯನ್ನು ಕೆದಡುವಂಥ ಕೆಲಸ ಮಾಡ್ತಾರೆ. ಉದ್ರೇಕಗೊಳಿಸಿಕೊಂಡು ಉದ್ರೇಕಗೊಳಿಸುವಂಥ ಕೆಲಸವನ್ನು ಜನರನ್ನು ಉದ್ರೇಕಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಈಗಾಗಲೇ ಫಿರ್ಯಾದಿಯನ್ನು ಕೊಟ್ಟಿದ್ದೇವೆ. ನಮ್ಮಲ್ಲಿ ಇವತ್ತು ಬ್ಲಾಕ್ಗೆ ಸುಮಾರು ಸಾವಿರಾರು ಕಾರ್ಯಕರ್ತರು ಬಂದು ಸಾರ್ವಜನಿಕರು ಬಂದು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸರ್ಕಾರ ವಿರೋಧ ಪಕ್ಷದವರು ಕೂಡ ನೀವು ಸುಮ್ಮನೆ ಇದ್ದೀರಿ, ಈ ರೀತಿಯ ಉದ್ರೇಕಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ನೀವು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನಾವು ಬೀದಿಗಿಳಿಯುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳುವ ಎಚ್ಚರಿಕೆಯನ್ನು ಕೂಡ ನಮಗೆ ಕೊಟ್ಟು ಹೋಗಿದ್ದಾರೆ. ಅದರಿಂದ ನಾವು ಇವತ್ತು ಯಾವುದೇ ಕಾರಣಕ್ಕೆ ಇದಕ್ಕೆ ರಾಜಿ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿಕೊಂಡು ಶರಣ್ ಪಂಪಲ್ ವಿರುದ್ಧ ಫಿರ್ಯಾದಿಯನ್ನು ಕೊಟ್ಟಿದ್ದೇವೆ. ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ಅವರ ವಿರುದ್ಧ FIR ರಿಜಿಸ್ಟರ್ ಮಾಡುವಂತೆ ನಾವು ಕೋರಿದ್ದೇವೆ. ಅದನ್ನು ನಮ್ಮ ಫಿರ್ಯಾದಿಯನ್ನು ಕೂಲಂಕುಷವಾಗಿ ವಿಚಾರಿಸಿಕೊಂಡು ಇವತ್ತು ನಾವು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಠಾಣಾಧಿಕಾರಿ ಅಲ್ಲದೆ ನಮ್ಮ ಪೊಲೀಸ್ ಸಹಾಯಕ ಆಯುಕ್ತರು ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರು FIR ರಿಜಿಸ್ಟರ್ ಮಾಡ್ತಾರೆ ಎಂಬ ಭರವಸೆ ಕೂಡ ನಮಗೆ ಎಲ್ಲರಿಗೂ ಇದೆ. ಆದರೆ ನಾವು ಜನರಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಜನರು ಉದ್ರೇಕಗೊಳ್ಳದೆ ಎಲ್ಲರೂ ಶಾಂತವಾಗಿದ್ದುಕೊಂಡು ಸೌಹಾರ್ದಕ್ಕಿಂತ ಬದುಕುವಂಥ ವ್ಯವಸ್ಥೆ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಆಗಬೇಕು ಅಂತ ಜನರಲ್ಲಿ ಮನವಿ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಸುರೇಶ್ ಭಟ್ನಗರ, ರೆಹಮಾನ್ ಕೋಡಿಚಾಲ್, ಕೆಪಿಸಿಸಿ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ AK ರೆಹಮಾನ್ ಕೋಡಿಚಾಲ್, ಅಚ್ಯುತ ಗಟ್ಟಿ, ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಸೇವಾದಳ ಅಧ್ಯಕ್ಷರು ರೂಪೇಶ್ ಭಟ್ನಗರ, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಮಾಜಿ ಸದಸ್ಯರು ಸಿದ್ದಿಕ್ ತಲಪಾಡಿ, ಜಬ್ಬಾರ್ ಬೋಡಿಯಾರ್, ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಅಯೂಬ್ ಮಂಜಿಲಾ, ಸದಸ್ಯರು ಮೊಹಮ್ಮದ್ ಮುಕ್ಕಚ್ಚೇರಿ, ಭಾರತಿ, ಕಾಂಗ್ರೆಸ್ ಪ್ರಮುಖರು ಜಕಾರಿಯಾ ಮಲಾರ್, ಹಾರಿಸ್ ಕೋಡಿಚಾಲ್, ಮೊಯ್ದೀನ್ ಬಾವ ಕೋಮರಂಗಳ, ವಿಶಾಲ್ ಕೊಲ್ಯ, ದೇವಣ್ಣ ಶೆಟ್ಟಿ, ಸಾಜಿದ್ ಉಳ್ಳಾಲ್, ಹಸನ್ ಕುഞ്ഞി, ಧನಂಜಯ ಗಟ್ಟಿ, ರಾಜು ಬಂಡಸಾಲೆ, ಮೊಹಮ್ಮದ್ ಬೋಳಿಯಾರ್, ಪ್ರೇಮಾ, ಮೀರಾ, ವಾರಿಜಾ, ಪ್ರಭಾವತಿ ಶೆಟ್ಟಿ, ತಾಯಿರಾ, ಸಫಿಯಾ, ಮನೋರಮಾ ಇಂಚಿತಿ ಪ್ರಮುಖರು ಈ ಪೊರ್ತೋಟಿಗೆ ಇದ್ದಾರೆ. ಮಾಧ್ಯಮದ ಮುಖಾಂತರ ಅದರ ಪ್ರತಿನಿಧಿಯಾದ ಶರಣ್ ಪಂಪಲ್ ಅವರು ಒಂದು ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಆ ಸಮುದಾಯದ ಹತ್ಯೆಯ ಬಗ್ಗೆ ಅದರ ಹೊಣೆಗಾರಿಕೆಯನ್ನು ನಾವೇ ಮಾಡಿದ್ದಂತೇಳಿ ಒತ್ಕೊಂಡಿರ್ತಾರೆ. ಇದು ನಮ್ಮ ಉಳ್ಳಾಳ ಭಾಗದ ಜನರಿಗೆ, ನಮ್ಮ ಹಿಂದೂ ಧರ್ಮದವರಿಗೆ ಒಂದು ಕಪ್ಪು ಚುಕ್ಕೆ. ಯಾಕಂತೇಳಿದರೆ ಒಂದು ಸಮುದಾಯದ ಹತ್ಯೆಯಾದ ಸಂದರ್ಭದಲ್ಲಿ ಹತ್ಯೆ ಮಾಡಿದವರು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ, ಎಂತ ಮಾಡಿದ್ದಾರೆ, ಅದು ತನಿಖೆಯಿಂದ ಬಹಿರಂಗಗೊಳ್ಳುವ ತನಿಖೆ ನಡೆಸಿರುವಾಗ ಅದನ್ನು ನಾವೇ ಮಾಡಿದ್ದೇವೆ ಅಂತೇಳಿ ಆ ರೀತಿ ಹೇಳಿದಾಗ ನಮ್ಮ ಈ ಉಳ್ಳಾಳ ಭಾಗದ ಜಾತ್ಯತೀತ ನೆಲೆಯಲ್ಲಿ ಯಾರು ಹಿಂದೂಗಳಿದ್ದಾರೆ ಅವರನ್ನು ಒಂದು
ನೇರ ದೃಷ್ಟಿಯಲ್ಲಿ ಕೋಪದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕಂತೇಳಿ ಇಲ್ಲಿ ಬಂದು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಯಾಕಂತೇಳಿದರೆ ನಾವು ಉಳ್ಳಾಲ ಭಾಗದಲ್ಲಿ ಹಲವು ಸಮಯದಿಂದ ಮುಂದೆ ಒಂದು ಕೋಮುಗಲಭೆಯಾದ ಒಂದು 97 ಏನೋ ಆ ಟೈಮಲ್ಲಿ ಆದ ಬಿಟ್ಟು ಎಲ್ಲಿಯಾದರೂ ಇಲ್ಲಿ ಯಾವ ರೀತಿಯ ಒಂದು ಇಷ್ಟರಿಗೆ ಕಲಂಕ ಒಂದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅಂಥ ಒಂದು ಭಾವನೆಯಲ್ಲಿ ಇದಕ್ಕೆ ಪ್ರಚೋದನೆ ಕೊಟ್ಟು ಇಂಥ ಒಂದು ಸನ್ನಿವೇಶ ಇಲ್ಲಿ ಇವತ್ತಿನವರೆಗೆ ಆಗಲಿಲ್ಲ. ಈಗ ಈ ಚುನಾವಣೆ ಹತ್ತಿರ ಬರುವಾಗ ಇವರು ಇಂಥ ಒಂದು ಬೇಕಂತೇಳಿ ಒಂದು ಸ್ಪಷ್ಟನೆ ಕೊಟ್ಟದ್ದು. ಯಾಕಂತೇಳಿದರೆ ನಮ್ಮ ಯು ಟಿ ಖಾದರ್ ಸಾರ್ ಅವರು ಎಲ್ಲ ಧರ್ಮದವರ ಹತ್ರ ಒಂದು ಬೇರೆ ಇದು ನಿಂತಿದ್ದಾರೆ. ಹಿಂದೂ ಧರ್ಮದವರು ಅವರನ್ನು ಗೌರವಿಸ್ತಾರೆ. ಆ ಗೌರವ ಹಿಂದೂ ಧರ್ಮದಲ್ಲಿ ಯಾರು ಅವರ ಹಿಂದುಗಡೆ ಇದ್ದಾರೆ ಅವರು ಇನ್ನೊಂದು ಧರ್ಮದಲ್ಲಿ ಅವರಿಗೆ ಒಂದು ಅಂತರ ಬರಬೇಕಂತೇಳಿ ಮಾಡಿದ ಒಂದು ಷಡ್ಯಂತರ. ಆ ರೀತಿ ಇದಕ್ಕೆಲ್ಲ ನಾನು ಹೇಳುವುದಾದರೆ ಇದಕ್ಕೆ ನಮ್ಮ ಇಲ್ಲಿಯ ಉಳ್ಳಾಳ ಭಾಗದ ಈ ಪ್ರಚೋದನೆ ಹೇಳಿಕೆಗೆ ಮುಸ್ಲಿಮರು ಅದಕ್ಕೆ ಕಿವಿ ಕೊಡದೆ ಆ ತಪ್ಪು ಯಾರು ಮಾಡಿದ್ದಾರೆ ಅದನ್ನು ನಾವು ಇವತ್ತು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಮನವಿಯನ್ನು ಕೊಟ್ಟಿರ್ತೇವೆ. ಅದಕ್ಕಾಗಿ ಜನರು ನಾವು ಇಲ್ಲಿ ಉಳ್ಳಾಳ ಭಾಗದಲ್ಲಿ ಸಾಮರಸ್ಯ ಹೇಗೆ ಉಳ್ಕೊಂಡು ಬಂದಿದ್ದೇವೆ ಅದೇ ರೀತಿ ಉಳಿಸ್ಕೊಂಡು ಬಂದು ನಾವು ನಮ್ಮ ಉಳ್ಳಾಲ ಕಾಂಗ್ರೆಸ್ ಎಲ್ಲ ಧರ್ಮದವರಿಗೆ ಇಲ್ಲಿ ಒಂದೇ ಭಾವನೆಯಲ್ಲಿ ಒಂದೇ ತಾಯಿ ತಂದೆ ಅಕ್ಕ ತಂಗಿಯರಾಗಿ ನಡೆದುಕೊಂಡು ಹೋಗುವ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಉಳ್ಳಾಲ ಕಾಂಗ್ರೆಸ್ ನಿರ್ಮಾಣ ಮಾಡಬೇಕು ಎಂದ ನೆಲೆಯಲ್ಲಿ ಇವತ್ತು ನಾವು ಅದಕ್ಕೆ ಸ್ಥಾನಾಧಿಕಾರಿಗೆ ಬಂದು ಮನವಿಯನ್ನು ಕೊಟ್ಟಿರ್ತೇವೆ.